ಕಾಂತಾರ ಸಿನಿಮಾದಲ್ಲಿ ದೈವ ನರ್ತಕರು ಕಾಡಿನಲ್ಲಿ ಮಾಯವಾಗುವಂತಹ ಒಂದು ದೃಶ್ಯವಿದೆ. ಅದು ನಿಜವಾ ಅಥವಾ ಕಲ್ಪನೆಯ ಎನ್ನುವಂತಹ ಒಂದು ಚರ್ಚೆಯನ್ನ ಆ ದೃಶ್ಯ ಹುಟ್ಟು ಹಾಕಿತ್ತು. ಅದು ನಿಜವಾ ಅಥವಾ ಸುಳ್ಳ ಅನ್ನುವಂಥದ್ದು ಗೊತ್ತಿಲ್ಲ. ಆದರೆ ಅಂಥದ್ದೇ ಒಂದು ಘಟನೆ ಕುಂದಾಪುರ ತಾಲೂಕಿನ ಮಚ್ಚಟ್ಟು ಗ್ರಾಮದ ತೊಮ್ಮಟ್ಟಿನಲ್ಲಿ ನಡೆದಿದೆ. ಊರಿನ ಯುವಕನೊಬ್ಬ ತನ್ನ ಮನೆಯ 2 ನಾಯಿಗಳೊಂದಿಗೆ ಕಾಣೆಯಾಗ್ತಾನೆ. ತದನಂತರ ಒಂದೆರಡು ದಿನದಲ್ಲಿ ಒಂದು ನಾಯಿ ಮನೆಗೆ ವಾಪಸ್ ಬರುತ್ತೆ, ಮತ್ತೊಂದು ನಾಯಿ ಆತನ ಜೊತೆಯೇ ಇದ್ದು ಆತನನ್ನ ಕಾಡು ಪ್ರಾಣಿಗಳಿಂದ ದಟ್ಟಾರಣ್ಯದಲ್ಲಿ ರಕ್ಷಿಸುತ್ತೆ. ಹೀಗೆ ಊಟವಿಲ್ಲದೆ 8 ದಿನ ಬದುಕಿದಂತಹ ಯುವಕ ಒಂದೆಡೆ ವಿಚಿತ್ರ ಅನ್ನಿಸಿದ್ರೆ ಅವನನ್ನ ಬಿಟ್ಟು ಬಾರದಂತಹ ನಾಯಿಯು ಕೂಡ ಮತ್ತೊಮ್ಮೆ ಮೂಕ ಪ್ರಾಣಿ ನಾಯಿಯ ಸ್ವಾಮಿ ನಿಷ್ಠೆಯನ್ನ ನಮ್ಮ ಮನುಜ ಕುಲಕ್ಕೆ ತೋರಿಸುತ್ತೆ. ಜೊತೆಗೆ ಈ ಒಂದು ಘಟನೆ ಏನಿದೆ ಇದು ಬಹಳಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಮಾಧ್ಯಮಗಳಲ್ಲಿ ಚರ್ಚೆಗೆ ಕಾರಣವಾಗಿದ್ದಂತಹ ಒಂದು ಘಟನೆ. ಕುಂದಾಪುರದಲ್ಲಿ ನಡೆದಿರುವಂತಹ ಈ ಒಂದು ಘಟನೆ ಏನಿದೆ, ತದನಂತರ ಊರು ಕಾಡಿನ ಸುತ್ತಮುತ್ತ ಇಡೀ ಗ್ರಾಮ ಆತನನ್ನ ಹುಡುಕಾಟ ಮಾಡಿತ್ತು. ಆ ಹುಡುಗ ಎಲ್ಲಿ ಹೋದ ಅನ್ನುವಂಥ ನಿಟ್ಟಿನಲ್ಲಿ ಹುಡುಕಾಟ ಮಾಡಿದಾಗ ಮನೆಯವರು ಕೊನೆಯದಾಗಿ ಕೊರಗಜ್ಜ ದೈವದ ಮೊರೆ ಹೋಗ್ತಾರೆ. ಆ ಸಂದರ್ಭ ಕೊರಗಜ್ಜ ದೈವ ಒಂದು ಅಭಯ ನುಡಿಯನ್ನ ಕೊಡುತ್ತೆ. ಆತ ಜೀವಂತ ಇದ್ದಾನೆ ಎಂಬ ಉತ್ತರವನ್ನ ಕೊರಗಜ್ಜ ದೈವ ನೀಡುತ್ತೆ. ದೈವ ನೀಡಿದಂತಹ ಭರವಸೆಯಿಂದ ಪೊಲೀಸರು ANF ಪಡೆಯೊಂದಿಗೆ ಗ್ರಾಮಸ್ಥರು ಹಗಲು ರಾತ್ರಿ ಎನ್ನದೆ ಅರಣ್ಯ ಪ್ರದೇಶ ಶೋಧಿಸಿದ್ದಾರೆ. ಆದರೆ ಎಲ್ಲಿಯೂ ಕೂಡ ಸುಳಿವು ಸಿಗ್ತಾ ಇರಲಿಲ್ಲ. ಡ್ರೋನ್ ಬಳಸಿದ್ರು ಕೂಡ ಪ್ರಯೋಜನ ಆಗಿರಲಿಲ್ಲ. ಈ ನಡುವೆ ಮನೆಯವರು ಹುಡುಕಾಡಿ ಸಿಗದ ಬಳಿಕ ಮುಳ್ಳುಗಡ್ಡೆ ಕೊರಗಜ್ಜ ಸನ್ನಿಧಾನಕ್ಕೆ ಬಂದು ಪ್ರಾರ್ಥನೆಯನ್ನು ಕೂಡ ಸಲ್ಲಿಸ್ತಾರೆ. ಹಂದಿಯೊಂದನ್ನು ಓಡಿಸಿಕೊಂಡು ಹೋಗಿ ದಾರಿ ತಪ್ಪಿದ್ದಾನೆ, ಹಕ್ಕಿಯೊಂದು ದಾರಿ ತೋರಿಸಿದೆ, ಹಳದಿ ಬಣ್ಣದ ಅಂಗಿ ಹಾಕಿ ಕಾಡಿನಲ್ಲಿ ಅಡಗಿ ಕುಳಿತಿದ್ದಾನೆ. 5 ಜನ ಸೇರಿ ಅಲ್ಲಿ ಹೋಗಿ ಹುಡುಕಿ ಆಗಲಿಲ್ಲವಾದ್ರೆ ಇನ್ನು 2 ದಿನದ ಒಳಗಡೆ ಆತ ಮನೆಗೆ ಬರ್ತಾನೆ ಎಂದು ಕ್ಷೇತ್ರದ ಧರ್ಮದರ್ಶಿ ಪುನೀತ್ ಅವರು ಹೇಳಿದ್ದಾರೆ. ಆದರೆ 8 ದಿನಗಳ ಬಳಿಕ ಆತನನ್ನ ಕರೆದುಕೊಂಡು ಬರುವುದು ಒಂದು ನಾಯಿ. ಎಲ್ಲಿ ಹೋಗಿದ್ದೆ ಅನ್ನುವುದು ಅವನಿಗೂ ಕೂಡ ಗೊತ್ತಿರಲಿಲ್ಲ. ಕೇವಲ ನೀರು ಕುಡಿದು 8 ದಿನ ಕಳೆದಿದ್ದ ವಿವೇಕಾನಂದ ನಿತ್ರಾಣಗೊಂಡಿದ್ರು. ಮಗ ಮರಳಿ ಮನೆ ಸೇರಿದಂತಹ ಸಂತಸ ಹೆತ್ತವರಲ್ಲಿ ಕಾಣಿಸಿದ್ರೆ ದೈವದ ಬಗೆಗಿನ ನಂಬಿಕೆ ಮತ್ತಷ್ಟು ಈ ಘಟನೆಯಿಂದ ಹೆಚ್ಚಳಗೊಂಡಿದೆ. ವಿವೇಕಾನಂದ ಬದುಕಿದ್ದಾನೆ ಎಂದು ದೃಢವಾಣಿ ಸಿಕ್ಕಿದ್ದು ಹೆಬ್ರಿಡ್ ಸಮೀಪದ ಗುಡಿಯೊಂದರ ಕೊರಗಜ್ಜ ದೈವದಿಂದ. ಮನೆಯವರು ಕೊರಗಜ್ಜನಿಗೆ ವಿಶೇಷ ಸೇವೆ ನೀಡಲು ತೀರ್ಮಾನಿಸಿದ್ದಾರೆ. ಇನ್ನೊಂದೆಡೆ ಈತನ ಜೀವ ಉಳಿಸಿದಂತಹ ಸಾಕು ನಾಯಿಯು ಕೂಡ ಅಚ್ಚರಿಯನ್ನ ಮೂಡಿಸಿದೆ. ಹಾಗಾಗಿ ನಾಯಿ ವಿಶ್ವಾಸಾರ್ಹ ಜೀವಿ ಅನ್ನುವುದು ಈ ಘಟನೆಯ ಮೂಲಕ ಮತ್ತೆ ಸಾಬೀತಾಗಿದೆ. ಇದರಿಂದ ಇಡೀ ಗ್ರಾಮಕ್ಕೆ ಅಚ್ಚರಿ ಮತ್ತು ಸಂತಸವಾಗಿದ್ದು 50ಕ್ಕಿಂತ ಹೆಚ್ಚು ಬೈಕ್, ಟೆಂಪೋ, ಆಟೋ ರಿಕ್ಷಾಗಳ ಮೆರವಣಿಗೆ ಕೂಡ ಮಾಡಲಾಯಿತು. ತೆರೆದ ವಾಹನದಲ್ಲಿ ಚಿಂಟು ಮತ್ತು ವಿವೇಕಾನಂದ ಕುಟುಂಬಸ್ಥರು ಆಪ್ತರನ್ನ ಗೆಳೆಯರ ಬಳಗ ಮೆರವಣಿಗೆಯನ್ನ ಮಾಡಿದೆ. ನಂತರ ಮನೆಯಲ್ಲಿ ಕೇಕ್ ಕತ್ತರಿಸಿ ಹುಟ್ಟುಹಬ್ಬದ ರೀತಿಯಲ್ಲೇ ವಿವೇಕಾನಂದ ವಾಪಸ್ ಬಂದಂತಹ ಖುಷಿಯನ್ನು ಕೂಡ ಆಚರಿಸಲಾಗಿತ್ತು. ಸುತ್ತಮುತ್ತಲ ಮನೆಯವರಿಗೆ, ಗೆಳೆಯರ ಬಳಗಕ್ಕೆ ಹುಡುಕಾಡಲು ಸಹಾಯ ಮಾಡಿದ ಎಲ್ಲರಿಗೂ ಕೂಡ ಶೀನಾ ನಾಯಕ ಕುಟುಂಬ ಸಿಹಿಯೂಟವನ್ನು ಕೂಡ ಹಾಕಿಸಿದೆ. ಈ ಮೂಲಕ ತುಳುನಾಡಿನಲ್ಲಿ ಮತ್ತೊಮ್ಮೆ ನಮ್ಮ ದೈವದ ಕಾಣಿಕ ಸಾಬೀತಾಗಿದೆ.